ಸೊ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಗೈಸ್, ನಾನು ನಿಮಗೆ ಇವತ್ತು ಈ ಇಲೈಟ್ರ ಬಗ್ಗೆ ಹೌ ಟು ಯೂಸ್ ಇಲೈಟ್ರ ಇನ್ ಪಾಕೆಟ್ ಎಡಿಷನ್ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಈ ಇಲೈಟ್ರನ್ನು ಎಂಡರ್ ಡ್ರ್ಯಾಗನ್ನ ಕಿಲ್ ಮಾಡಿದ್ರೆ ನಿಮಗೆ ಎಂಡ್ ಸಿಟಿ ಅಂತ ಸಿಗುತ್ತೆ, ಅಲ್ಲಿ ನಿಮಗೆ ಸಿಗುತ್ತೆ ಇಲೈಟ್ರ. ಇಲ್ಲಾಂದರೆ ನೀವು ಕ್ರಿಯೇಟಿವ್ ಮೋಡಿಂದನೂ ತೊಗೊಬೋದು. ಸೊ ಗೈಸ್, ಇವಾಗ ಫಸ್ಟ್ ನಿಮಗೆ ಒಂದು ಬಾಕ್ಸ್ ತೋರಿಸ್ತಾ ಇದ್ದಲ್ಲ, ಅದನ್ನು 3 ಟೈಮ್ ಪ್ರೆಸ್ ಮಾಡಿದ್ರೆ ಇವಾಗ ನೋಡ್ಬೋದು. ನಾನು ಹೆಂಗೆ ಒಂಥರ ಫ್ಲೈಯಿಂಗ್ ಮೋಡಲ್ಲಿ ಬರ್ತೀನಿ. ನೋಡಿದ್ರೆ ನೀವು ಫ್ಲೈಯಿಂಗ್ ಮೋಡಲ್ಲಿ ಬಂದೆ ನಾನು ಇವಾಗ. ಸೊ ಅವಾಗ ನಾವು ಹೈಟಿಂದ ಬೀಳ್ಬೇಕಾದ್ರೆ ಆ ಥರ ಪ್ರೆಸ್ ಮಾಡಿದ್ರೆ ನಮಗೆ ಡ್ಯಾಮೇಜ್ ಬರೋಲ್ಲ. ನಾವು ಈ ಥರ ನಾರ್ಮಲಾಗಿ ಬಿದ್ದರೆ ನೋಡಿ ನಮಗೆ ಡ್ಯಾಮೇಜ್ ಸಿಗುತ್ತೆ. ಆ ಥರ ಟ್ರಿಬಲ್ ಟ್ಯಾಪ್ ಪ್ರೆಸ್ ಮಾಡಬೇಕು. ಆ್ಯಕ್ಚುಲಿ ಇದಂತೂ ಇಲೈಟ್ರ ಲಾಂಚರ್ ಅಂತ, ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ, ಬೇಕಿದ್ರೆ ನೋಡ್ಬೋದು. ನೀವು ಹೈಟ್ ಪ್ಲೇಸಲ್ಲಿ ಹೋಗೋದು ಒತ್ತಿದ ತಕ್ಷಣ ಅದು ಓಪನ್ ಆಗುತ್ತೆ. ಅವಾಗ ನೀವು ರಾಕೆಟ್ ಮೇಲೆ ಹಂಗೆ ಪ್ರೆಸ್ ಮಾಡಿ ಇಟ್ಕೊಂಡಿರ್ಬೇಕು. ಅವಾಗದು ಅವಾಗದು ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಥರ ನೀವು ಇಲೈಟ್ರ ಯೂಸ್ ಮಾಡ್ಬೋದು ಪಾಕೆಟ್ ಎಡಿಷನಲ್ಲಿ. ಆ್ಯಂಡ್ ನೀವು ನೋಡ್ಬೋದು ಇವಾಗ ನಾನು ಎಷ್ಟು ಈಸಿ ಇದು. ಬಟ್ ರಾಕೆಟ್ ಒಂದೊಂದು ಸರ್ತಿ ವರ್ಕ್ ಆಗೋಲ್ಲ. ಸೊ ಆಗ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಇಲೈಟ್ರ ನೀವು ಆರಿಸ್ಬೇಕಾದ್ರೆ ನೀವು 3 ಟೈಮ್ ಪ್ರೆಸ್ ಮಾಡಬೇಕು. ಜಂಪ್ ಬಟನ್ ಅಂತೀವಲ್ಲ ನಾವು, ಅದನ್ನು ನಾವು 3 ಟೈಮ್ ಪ್ರೆಸ್ ಮಾಡಬೇಕು. ಸ್ಪೀಡಾಗಿ ಪ್ರೆಸ್ ಮಾಡಬೇಕು. 1 2 3 4 ಅಂತ 4 ಟೈಮಲ್ಲ, ಜಸ್ಟ್ 3 ಟೈಮ್ಸು. ಸೊ ಆಮೇಲೆ ನಾವು ಸ್ಕ್ರೀನಲ್ಲಿ ಹಂಗೆ ಟ್ಯಾಪ್ ಮಾಡ್ಕೊಂಡಿರ್ತೀವಿ ಅಂದರೆ ರಾಕೆಟ್ದೊಂದು ಸೌಂಡ್ ಬರುತ್ತೆ. ರಾಕೆಟ್ ಸೌಂಡ್ ಬರುತ್ತೆ. ಸೊ ರಾಕೆಟು ಓಪನ್ ಆಗಿದೆ ಅಂತ. ಹಿಂದೆಗಡೆ ಒಂಥರ ಸ್ಟಾರ್ ಥರ ಏನೋ ಬರುತ್ತೆ ಪ್ಲಸ್ ಸೈನಲ್ಲಿ. ಸೊ ನೋಡ್ಬೋದು ನೀವು ಈ ಥರ ಯಾವತ್ತೂ ಸ್ಟ್ರೈಟಾಗಿ ಬರಬೇಡಿ. ಇವಾಗ ನಿಮಗೆ ಡ್ಯಾಮೇಜ್ ಸಿಗ್ಬೋದು. ಒಂಥರ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ, ಅದರ ಸ್ಲೋಪಾಗಿ ಬನ್ನಿ. ಸೊ ಬಾಯ್.